ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಎಸ್ಪಿ ಆದ ಯತೀಶನ್ ಗುರುವಾರ ಕುಡ್ಲಾಡ್ ಅಧಿಕಾರ ದೆತ್ತೊಂಡೆರ ಈತನೆಟ್ಟಾರ ಮಂಡ್ಯೋಡು ಕರ್ತವ್ಯಡಿತ್ತೆರ ರಿಷ್ಯಂತ ಸಿಬಿಯರೆಗೆ ಬೆಂಗಳೂರಿಗೂ ವರ್ಗ ಆತಂಡ ದಕ್ಷಿಣ ಕನ್ನಡ ಜಿಲ್ಲೆದ ಎಸ್ಪಿ ರಿಷನ್ ಸಿಬಿಯರೆಗೆ ಬೆಂಗಳೂರದ ವೈರ್ಲೆಸ್ ವಿಭಾಗದ ಎಸ್ಪಿ ಆದ ವರ್ಗ ಆದಿತ್ತದ ಅರನ ಸ್ಥಾನಗು ಮಂಡ್ಯೋಡು ಎಸ್ಪಿ ಆದಿತ್ಯನ ಯತೀಶನ್ ಬೈದೆರ ಅಧಿಕಾರದ ತೊನೆಯರ ಗುರುವಾರ ಕುಡ್ಲಗ್ ಬತ್ತಿನಾರೆಗೆ ಮರ್ಯಾದೆ ರಕ್ಷಸಂದಾದ ಎಸ್ಪಿ ಆಫೀಸ್ ಎತ್ಕೊಂಡ್ಯರ ಹಿಡ್ದು ಬೊಕ್ಕ ರಿಷನ್ ಸಿಬಿಯರ್ ಹಿಡ್ದು ಯತೀಶನ್ ಅಧಿಕಾರ ದೆತ್ತೊಂಡ್ಯರ ಕುಡ್ಲಾಡು ಮರಿಯಲ ಮುಗಿಪು ನಡೆಮುಟ್ಟ ಕಟೋನ ಕಟ್ಟುನ ಕೆಲಸವನ್ನು ಉಂತಾಯರೆ ಆದೇಶ ಕೊಡ್ತೇರ ಕುಡ್ಲಾಡು ಬುಧಾರ ಇರುವೆರ ಮಣ್ಣದಡಿಕೆ ಬೋರ್ದು ಒರಿ ಜೀವಕಳೆವನ್ನ ಬಗೆಟ ದುಂಬತ್ತ ಜಾಗ್ರತೆಗಾದ ಈ ಕ್ರಮ ತೊಂದೆರ ಬುಧಾರ ಕುಡ್ಲಾಡು ಕಟೋಣ ಕಾಮಗಾರಿ ನಡತೊಂದಿತ್ತಿನ ಜಾಗೆಡು ಮಣ್ಣು ಜರಿದ ಅಡಿಕಬೂರ್ನ 22 ಉತ್ತರ ಪ್ರದೇಶದ ಚಂದನ್ ಕುಮಾರ್ ತಿಡ್ದೆರ ಮಧ್ಯಾಹ್ನ ನಡತಿನ ಬೇಜಾರದ ಸಂಗತಿಡ ಬಿಹಾರದ ಕಾರ್ಮಿಕೆ ರಾಜ್ಕುಮಾರ್ನ ಬಚಾವ್ ಮಲ್ತದಿತ್ತಂಡ ಕಾರ್ಯಾಚರಣೆ ದುಂಬರಿತದ NDRF ಬೊಕ್ಕ ಬೇತೆ ರಕ್ಷಣಾ ಕೂಟದಕ್ಲು ರಾತ್ರಿ 8 ಗಂಟೆದ ಪೊರ್ತುಡು ಮಣ್ಣು ದಾಡಿಟಿತ್ತಿನ ಚಂದನ್ ಕುಮಾರ್ನ ಪಿದೈ ಕನದೆರ ಆರ್ತಿಕಲ್ದಿತ್ತಿನ ಜಾಗೆಡ ರಾಡುಲಿತ್ತಿನ ಹಿಡ್ದವರ ರಕ್ಷಣಾ ಕಾರ್ಯಾಚರಣೆ ಕಡಿಸಿದಂಡ ಆಂಡಲ ಅವಲು ಹಾಜರಿತ್ತಿನ ವೈದ್ಯಕೀಯ ಕೂಟದಕ್ಲು ಚಂದನ್ ಕುಮಾರ್ಗ್ ಜೀವ ರಕ್ಷಕ ಒದಗವನ ಪ್ರಯತ್ನ ಮಲ್ತದಿತ್ತೆರ ರಿಟೈನಿಂಗ್ ವಾಲ್ಗ್ ಕೋರ್ ಕಟ್ಟಿಂಗ್ ಮಿಷನ್ ಗಲಸದ ಸೋಂಬು ಮಲ್ತಿ ನೀಡಿದವರ ಚಂದನ್ ಕುಮಾರ್ನ ಕೈ ಚಾಲಡುಪ್ಪನ ತೋಜಿ ನೀಡಿದವರ ತುರ್ತುಗತ್ತಿಟ್ಟು ರಕ್ಷಣಾ ಕಾರ್ಯ ದುಂಬರಿದಿತ್ತಂಡ ಆಂಡ ಬಚಾವ್ ಮಲ್ತದ ಪಿದೈ ಕನ್ನಗ ಚಂದನ್ ಕುಮಾರ್ನ ಜೀವ ಪೊದಿತ್ತಂಡ ಈ ಸಂಗತಿ ನಡೆದ ಬುಕ್ಕ ದುಂಬತ್ತ ಜಾಗೃತೆ ಕ್ರಮದೆತ್ತೊಂದು ಕುಡ್ಲ ಮಹಾನಗರ ಪಾಲಿಕೆ ಸುತ್ತೊಡು ಮಾತಾ ಕಟ್ಟಣ ಕಾಮಗಾರ್ಲಿನ ಮರಿಯಲ ಮುಗಿಯ ನಡೆಮುಟ್ಟ ಉಂತಾದ ಪಾಲಿಕೆ ಕಮಿಷನರ್ ಆದೇಶ ಮಂತದೆರ ಇತ್ಯ ನಡತೊಂದುಪ್ಪನ ಮಾತಾ ಕಟ್ಟೋಣ ಕಾಮಗಾರ್ಲಿನ ಓವೇ ಅಪಾಯ ಉಂಡಾವಂದಿನಂಚ ಕ್ರಮದೆತ್ತೊಂದು ತುರ್ತು ಉಂತಾಯರೆ ಸೂಚನೆ ಕೊಡ್ತೊಂಡು ಆದೇಶ ಮೇರಂಡ ಕಾನೂನು ಕ್ರಮದೆತ್ತೊಂದು ಒಂದು ಜಾಗ್ರತೆ ಪಂತಂಡ ಪತ್ತನೇ ಕ್ರಾಸ್ ಬರವು ಕಲ್ತೊಂದಿತ್ತಿನ ಪೊಣ್ಣುಡ್ತಿ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ಉಡಿಪುದ ಪಳ್ಳಿದಾದ ಬುಟ್ಟುಡು ನಡೆತದಂಡ ಉಡಿಪುದ ಪಳ್ಳಿ ದಾದಬುಟ್ಟದ ಜಯರಾಮ ಆಚಾರ್ಯ ಬಕ ಚಂದ್ರಿಕಾ ಮಕ್ಳನ್ನ 14 ವರ್ಷದ ಮಗಲು ಭಾಗ್ಯಶ್ರೀ ಹೃದಯಾಘಾತ ಆದ ತಿಳಿದಲ ಭಾಗ್ಯಶ್ರೀ ಮೂಡ್ಬೆಳ್ಳೆ ಸೆಂಟ್ ಲಾರೆನ್ಸ್ ಕನ್ನಡ ಮಾಧ್ಯಮ ಶಾಲೆಡ್ 10ನೇ ಕ್ಲಾಸಡ್ ಕಲ್ತೊಂದಿತ್ತಲ ಕಾಂಡೆ ಎದೆಮೇನ ಸುರುವಾಯಿ ನೀಡಿದವರ ಅಲ್ಲಿನ ಒಡಿಪುದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿತ್ಯರ ಆಂಡ ಅಲ್ಲಿ ಆಸ್ಪತ್ರೆಡ್ ತೀರ್ದಲ ಅಲ್ಲಿಗೆ ಹೃದಯ ಸಂಬಂಧ ಸೀಕಿತ್ತನಂದ ತಿರಿದು ಬೈದಣ ಭಾಗ್ಯಶ್ರೀ ತೀರ್ನೆ ಕೈ ಶಾಲೆದ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಬರವು ಕಲ್ಪನಕ್ಲು ಭಾರಿ ಬೇಜಾರ ತಿರುಪಾದಿತ್ತದ ಶಾಲೆಗೆ ರಜೆ ಕೊಡ್ತಿತ್ತಾರ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಆಸ್ತಿ ತೆರಿಗೆ ಹೆಚ್ಚು ಮಲ್ತಿನ ಬಗೆಟ್ ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ಭಾರಿ ಅಸಮಾಧಾನ ತೋಜಾದೆರ ಪಾಲಿಕೆದ ಸಾಮಾನ್ಯ ಸಭೆಟ್ ಆರು ಪಾತಿಡ್ದೇರ ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ಕುಡ್ಲ ಮಹಾನಗರ ಪಾಲಿಕೆದ ಸಾಮಾನ್ಯ ಸಭೆಟ್ ಪಾತಿಡ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವೈಜ್ಞಾನಿಕವಾಯಿನ ಗೈಡೆನ್ಸ್ ಬೆಲೆ ಹೆಚ್ಚಿಗೆ ಬಕ ಆಸ್ತಿ ಬೆಲೆ ತಮಿತ್ತು ಪಾಡುನ ತೆರಿಗೆ ಸ್ಲ್ಯಾಬ್ನ ನಿಘಂಟು ಮಲ್ಬರ ಪಾಲಿಕೆದ ಪರಿಷತ್ತಿಗೆ ಅವಕಾಶ ಕೊರೊಂದೆ ಕಮಿಷನರ್ ಹೊರಡ್ ಧೋರಣೆ ಆಸ್ತಿ ತೆರಿಗೆ ಹೆಚ್ಚಮಂತಿನ ಬಗೆಟ್ ಅಸಮಾಧಾನ ತೋಜಾಯಿರ ಈ ತುಂಬು ಆಸ್ತಿದ ಗೈಡೆನ್ಸ್ ಬೆಲೆ ಆಸ್ತಿ ರಿಜಿಸ್ಟ್ರಿಗೆ ಮಾತ್ರ ಲಗಾವ ಒಂದಿತ್ತಡ ಇತ್ತ ಆಸ್ತಿ ತೆರಿಗೆ ಬಕ TDR ಕಾರ್ಯುಗ್ಲ ಆಸ್ತಿದ ಬೆಲೆ ಗೈಡೆನ್ಸ್ ಬೆಲೆದ ಪ್ರಕಾರ ನಿಘಂಟ ಒಂದುಂಡು ಅಂಡ ಇತ್ತದ ಸರ್ಕಾರ ನಿಘಂಟು ಮಲ್ತಿನ ಗೈಡೆನ್ಸ್ ವ್ಯಾಲ್ಯೂ ಅವಳು ಪಾಕ ಮುಖ್ಯ ಮಾರ್ಗ ಬಕ ಅಡ್ಡ ಮಾರ್ಗಲು ಬುಡ್ದು ಪೋದಿತ್ತದ ಇತ್ತೆ ಉಪ್ಪನ ಗೈಡೆನ್ಸ್ ವ್ಯಾಲ್ಯೂ ಅವೈಜ್ಞಾನಿಕ ಆದುಂಡು ಈಚಾರ ಗುಮನುಡ್ದಿದ್ದ ಈ ತುಂಬೆ ಪಾಲಿಕೆ ವೈಜ್ಞಾನಿಕವಾಯಿನ ಗೈಡೆನ್ಸ್ ವ್ಯಾಲ್ಯೂ ಪ್ರಸ್ತಾವನೆಯನ್ನು ಸಂದಾದಿತ್ತದ ಸರ್ಕಾರ ಈ ಪ್ರಸ್ತಾವನೆಯನ್ನು ಲೆಕ್ಕೋಗುದಕ್ಕೆ ನೋಡೊಂದು ಭರತ್ ಶೆಟ್ಟಿ ಒತ್ತಾಯ ಮಲ್ತೆರ ರಾಜ್ಯಡು BJP ಸರ್ಕಾರ ಇತ್ತಿನ ಪಗ ಜನಕ್ಲಿಗೆ ಪುದೆ ಅವಿನ ನಡೆಯುತ್ತಡ ಆಸ್ತಿ ತೆರಿಗೆ ಪಾಡ್ದಿತ್ತ ನಾಡೆ ಇತ್ತೆ ಆಸ್ತಿ ತೆರಿಗೆ ಭಾರಿ ಹೆಚ್ಚಾದಿತ್ತದ ಇತ್ತೆದ ಕಾಂಗ್ರೆಸ್ ಸರ್ಕಾರ ಪಾಲಿಕೆನ ಈ ಶ್ವಾಸಗುದೆತ್ತೊಂದು ಜನಕ್ಲಿಗೆ ಪುದೆ ಆವಂದಿನ ರೀತಿಡ ಆಸ್ತಿ ತೆರಿಗೆ ನಿಘಂಟು ಮಲ್ಪರೆ ಕ್ರಮದೆತ್ತು ನೋಡೊಂದು ಒತ್ತಾಯ ಮಲ್ತೆರ ಎಲ್ಲರೂ ಸರ್ ಎಕ್ಸೆಷನ್ ಕಮರ್ಷಿಯಲ್ ಎಲ್ಲದಕ್ಕೂ ಒಂದು ರೇಂಜ್ ಇರ್ತಾರೆ. ಆ ರೇಂಜ್ ಫಿಕ್ಸೇಷನ್ ಮಾಡುವಂತ ಒಂದು ರೈಟ್ ಕಾರ್ಪೊರೇಷನ್ ಇದೆ. ಆ ರೇಂಜ್ ಫಿಕ್ಸೇಷನ್ ಮಾಡಿದ್ರೆ ಕಮಿಷನರ್ ಅವರು ಡೈರೆಕ್ಟ್ ರೆಕಮೆಂಡ್ ಮಾಡ್ತಿದ್ರು. ಆ ರೇಂಜ್ ಫಿಕ್ಸೇಷನ್ ಏನು ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಿದ್ದೀರಿ. ಈ ಫಿಕ್ಸೇಷನ್ ಮಾಡೋದು ಯಾರು ನಾವೇ ಮಾಡೋದು. ರೇಟ್ ಫಿಕ್ಸ್ ಮಾಡೋದು ತಹಶೀಲ್ದಾರ್ ಮೀಟಿಂಗ್ ಇರ್ತದೆ, DC ಮೀಟಿಂಗ್ ಇರ್ತದೆ, ಇದರಲ್ಲಿ ಇರ್ತದೆ, ನಾವೇ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಉತ್ತರ ಹೆಚ್ಚಾಗಿ ಏನ್ ಬರ್ತಾ ಅಂತ ಹೇಳಿದ್ರೆ 2023
ಚೇಂಜ್ ಮಾಡಲಿಕ್ಕೆ ಒಂದು ಪ್ರೆಸೆಂಟ್ ಎಂತ ರೇಟ್ ಗೈಡೆನ್ಸ್ ಪ್ರಕಾರ ಮಾಡಬೇಕು ಅಂತ ರೂಲ್ ಬಂದಿದೆ. ಗೈಡೆನ್ಸ್ ಬಂದಿದೆ, ಅದರ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹಿಂದಿನ ಕಮಿಷನರ್ ಬರ್ತದೆ. ಆದ್ರೂ ಸಹ ವಿದಿನ್ ದ ಆಂಬಿಟ್ ಆಫ್ ದ ಗವರ್ಮೆಂಟ್ಸ್ ಲಾ ಇಂಥ ಲಾ ಉಂಟು. ಅದನ್ನ ನಾವು ಮೀರಿಸಿದ್ರೆ ನಾವು 2020 ಹ್ಯಾಂಡಲ್ ಮಾಡಬೇಕಾದ್ರೆ ಇದು ಹ್ಯಾಂಡಲ್ ಪುನಃ ಈ ಸಲ ಹ್ಯಾಂಡಲ್ ಮಾಡಬೇಕಾದ್ರೆ ಆ ಇಶ್ಯೂ ನೀವು ತರಬೇಕು. ಇಲ್ಲಿ ಇಶ್ಯೂ ಇಲ್ಲಿಗೆ ಬರಲಿದೆ. ನೀವು ಕಮಿಷನರ್ ಮತ್ತು ಸ್ಟೇಟ್ ಗವರ್ಮೆಂಟ್ ನಡುವೆ ಆಗುದಾದ್ರೆ ನಾವು ಇಲ್ಲಿ ಜನರೇಟ್ ಮಾಡಿದ್ರೆ ನಾವು ಹೋಗಿ ನಾವು ಕೂತ್ಕೊಳ್ಬೇಕಾಗ್ತದೆ. ನಾನು ಕಮಿಷನರ್ ಡೈರೆಕ್ಟರ್ ಸ್ಟೇಟ್ ಗವರ್ಮೆಂಟ್ ನಮ್ಮ ಚರ್ಚೆ ಆಗಲಿಲ್ಲ. ಪ್ರಾಬ್ಲಮ್ ಅಲ್ಲ. ಈಗ ಎಂತ ಇದು ರೂಲಿಂಗ್ ಮಾಡಿದ ಮೇಲೆ ಒಂದು ಏನೋ ನೀವೇನೋ ದೊಡ್ಡ ತಪ್ಪು ಮಾಡಿದ್ರೆ ಅಂತ ಭಾವನೆ ತಪ್ಪಿಲ್ಲ ಆಗಿದೆ. ಹಾಗಾದ್ರೆ ನಾವು ರೆಡಿ ಇದ್ದೇವೆ ರೆಕ್ಟಿಫೈ ಮಾಡಲಿಕ್ಕೆ. ನಾವು ಮಾತಾಡಿದ್ದೇವೆ, ಮೇಯರ್ ಹತ್ರ ಮಾತಾಡಿದ್ದೇವೆ, ಇವ್ರ ಹತ್ರ ಮಾತಾಡಿದ್ದೇವೆ, ರೆಡಿ ರೆಕ್ಟಿಫೈ ಹೇಗೆ ಮಾಡೋದು ಅದನ್ನು ಇನ್ನು ಮಾಡಿದ್ದೇವಲ್ಲ, ಮುಂದೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾತ್ರ ಚರ್ಚೆ ಆಗಿದೆ. ಅದರಲ್ಲಿ ಆ ಲಿಮಿಟ್ಸ್ ಏನಿದೆ ಅದರ ಬಗ್ಗೆ ಬಹುಶಃ ಚರ್ಚೆ ಆಗಬೇಕು. ಚರ್ಚೆ ಆಗಬೇಕು. ನಾವು ಅದ್ರ ಬಗ್ಗೆ ಸರಿಯಾಗಿ ನಾವು ಕಲೆಗೆ ಮಾಡೋದ್ರಿಂದ ಜಾಸ್ತಿ ಚರ್ಚೆ ಆಗಿ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಎಂಆರ್ಪಿಎಲ್ ವರ್ಷಲ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ದಿನನಿತ್ಯಗಳ ಸುನ ಕಿಟ್ಟು ಪಟ್ಟೊಂದಿದ್ದದು ಸಮಾಜಗೂ ಸಂಜನ ಕಾರ್ಯ ಮೆಚ್ಚುಗೆದ ಸಂಗತಿಯಿಂದ ಎಂಡೋಸಲ್ಫಾನ್ ನೋಡಲ್ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಪಂತೆರ ಬೆದ್ರಾ ತಾಲೂಕುಡು ಎಂಡೋಸಲ್ಫಾನ್ ಸೀಕ್ದಕ್ಲಿಗೂ ಪುಷ್ಟಿದ ತನಸು ಕಿಟ್ಟುಪಟ್ಟುನ ಕಾರ್ಯಕ್ರಮಟು 6 ಪಾತಿರಿಯರು. ಕುಡ್ಲದ ಎಂಆರ್ಪಿಎಲ್ ಸಂಸ್ಥೆ ಜುಲೈ 1-15 ಮುಟ ಸ್ವಚ್ಛತಾ ಪಾಕ್ಷಿಕ ಆಚರಣೆ ಮಲ್ತೊಂದಿದ್ದದು. ಇಂದತ್ತ ಒಂಜಿ ಭಾಗದ ಆರೋಗ್ಯ ಸುರಕ್ಷಾ ಅಭಿಯಾನೊಂದಿ ಒಂದು ಮೂಡಾಯಿಬೆದ್ರ ತಾಲೂಕದ ಎಂಡೋಸಲ್ಫಾನ್ ಸೀಕ್ತಕ್ಲಿಗ್ ದಿನನಿತ್ಯಗಳ ಸುನ ಪುಷ್ಟದ ತೆನಸ್ಕಿಟ್ಲೆನ್ ಪಟ್ಟಿಯರ ಬೆದ್ರದ ಮಾರೂರು ಕಲ್ಲಬುಟ್ಟು ನೀರಳಿಕೆದ ಪಾಕ ಕುಟುಂಬಲೆಗ್ ಕಿಟ್ಟು ಕೊರಿಯರ ಮಾಧ್ಯಮಗೂ ಈ ಬಗೆಟ್ ಮಾಹಿತಿ ಕೊರ್ನ ಎಂಆರ್ಪಿಎಲ್ ಸಂಸ್ಥೆದ ಸಿಎಸ್ಆರ್ ಜನರಲ್ ಮ್ಯಾನೇಜರ್ ಪ್ರಶಾಂತ್ ವಾಳಿಗ ವರ್ಷಲ ಸ್ವಚ್ಛತಾ ಅಭಿಯಾನದ ಲೆಕ್ಕೊಡು ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದು ಐತ ಒಂಜಿ ಭಾಗಾದ ಎಂಡೋಸಲ್ಫಾನ್ ತೆನಸುಕಿಟ್ಟು ಕೊರೊಂದುಲ್ಲ ಅಂದು ಪಂಡ್ಯರ. ಎಂಡೋಸಲ್ಫಾನ್ ನೋಡಲ್ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಪಾತಿರ್ದ ವರ್ಷಲ ಎಂಆರ್ಪಿಎಲ್ ಸಂಸ್ಥೆ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ದಿನನಿತ್ಯಗಳ ಸುನಕಿಟ್ಟು ಪಟ್ಟೊಂದಿತ್ತದ ಸಮಾಜಗೂ ಬೋಡೈನ ಕಾರ್ಯ ಮೆಚ್ಚುನ ಒಂದು ಪಂಡ್ಯರ. ಎಂಆರ್ಪಿಎಲ್ ಅಧಿಕಾರಿ ಸ್ಟೀವನ್ ಪಿಂಟೋ ಆರೋಗ್ಯ ಅಧಿಕಾರುಲು ಈ ಪೊರ್ತೊಡಿತ್ತರ. ತಮ್ಮ CSR ನಿಧಿಯಲ್ಲಿ ಈ ವರ್ಷ ಜುಲೈ 1ರಿಂದ ಜುಲೈ 15ರವರೆಗೆ ಸ್ವಚ್ಛತಾ ಪಾಕ್ಷಿಕವನ್ನು ಆಚರಿಸ್ತಾ ಇದೆ. ಈ ಸಮಯದಲ್ಲಿ ನಮ್ಮ ಆರೋಗ್ಯ ಸಂರಕ್ಷಣೆ ಎನ್ನುವ ನಮ್ಮ CSR ಅಭಿಯಾನದ ಒಂದು ಹಂತವಾಗಿ ಒಂದು ಭಾಗವಾಗಿ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಅಫೆಕ್ಟೆಡ್ ಪೇಷಂಟ್ಗಳಿಗೆ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ಹೆಲ್ತ್ ಕಿಟ್ ಮತ್ತು ನ್ಯೂಟ್ರಿಷನ್ ಕಿಟ್ ಅಂದರೆ ಅವರಿಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡುವುದು ಹಾಗೂ ಅವರ ಅಗತ್ಯಕ್ಕೆ ಅತಿ ಅಗತ್ಯವಾದ ಆರೋಗ್ಯದ ಸಂಬಂಧಪಟ್ಟ ವಿಷಯಗಳನ್ನು ಹಂಚುವುದನ್ನು ನಾವು ಮಾಡ್ತಾ ಇದ್ದೇವೆ. ಗುಡಿಸಲಿಕ್ಕೆ ಬೇಕಾದ ವಸ್ತುಗಳಿರ್ಬೋದು ಅಥವಾ ಮನೆಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬೇಕಾದ ಬೇರೆ ಬಕೆಟು ಎಲ್ಲವನ್ನು ಒಂದುಗೂಡಿದಂಥ 12 ಪರಿಕರಗಳನ್ನು ಒಂದುಗೂಡಿದಂಥ ಒಂದು ಕಿಟ್ಟನ್ನು MRPಯಲ್ಲಿ ಇವತ್ತು ಈ ಮಕ್ಕಳಿಗೆ 213 ಮಕ್ಕಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೀಡ್ತಾ ಇದೆ. ನಾನು ತುಂಬ ನಮ್ಮ ಎಂಡೋಸಲ್ಫಾನ್ ನೋಡಲ್ ಅಧಿಕಾರಿಯಾಗಿ MRPL ಸಂಸ್ಥೆಗೆ ತುಂಬ ಆಭಾರಿಯಾಗಿದ್ದೇನೆ. ಇಂಥ ಒಂದು ಕೊಡುಗೆಯನ್ನು ನೀಡಿದ್ರು. ಕಳೆದ ವರ್ಷ ಕೂಡ ಇವರು ಇದೇ ರೀತಿಯ ಕೊಡುಗೆ ನೀಡಿದರು. ಇದಲ್ಲದೆ ಮುಂದುವರಿದು ಅವರು ಮಗುವಿಗೆ ಬೇಕಾದ ಪೌಷ್ಟಿಕಾಂಶ ಆಹಾರಕ್ಕೆ ಸಂಬಂಧಿಸಿದಂತೆ ವಿವಿಧ ಡ್ರೈ ಫ್ರೂಟ್ಗಳನ್ನು ನೀಡಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರ ಇತ್ತೆ ರಭಸಡು ಬುಲೆಚ್ಚಲ ಹೊಂದಿತ್ತದು ಮಧುಸೂದನ್ ರಂಜನ ಮಹಾ ವ್ಯಕ್ತಿಲನ ಸಾಧನೆ ಕೊಡುಗೆ ದಿಂಜ ಉಂಡೊಂದು ಲೆಕ್ಕ ಪರಿಶೋಧಕರು SS ನಾಯ್ಕ್ ಪಂತೆರ. ಬ್ಯಾಂಕ್ ಆಫ್ ಬರೋಡಾ ಕುಡ್ಲ ಹಂಪನಕಟ್ಟೆ ಶಾಖೆದ AGM ಮಧುಸೂದನ್ ಕುಮಾರೆಗ್ ವರ್ಗ ಆದಿತ್ತಿದ್ದಾರೆನು ಕಡಪುಡ್ದು ಕೊರಪಿನ ಕಾರ್ಯಕ್ರಮಟ 6 ಪಾತಿರಿಯರು. ಬ್ಯಾಂಕ್ ಆಫ್ ಬರೋಡಾ ಕುಡ್ಲ ಹಂಪನಕಟ್ಟೆ ಶಾಖೆದ AGM ಮಧುಸೂದನ್ ಕುಮಾರಿಗೂ ಪೂನಾದ ಶಾಖೆಗೂ ವರ್ಗ ಆದಿತ್ತದು ಅರೆನ ಕಡಪುಡ್ದು ಕೊರ್ಪನ ಕಾರ್ಯಕ್ರಮ ಲೆಕ್ಕ ಪರಿಶೋಧಕರು SS ನಾಯಕರನ್ನ ಕೊಡಿಯಾಲ ಬೈಲ್ದ ಆಫೀಸ್ ನಡತಂಡ. ಈ ಪೊರ್ತುಡು SS ನಾಯಕ್ ಎಡ್ಡಿಪ್ಪು ಬೈಕದ ಬ್ಯಾಂಕಿಂಗ್ ಕ್ಷೇತ್ರ ಇತ್ತೆ ತುರ್ತು ಬುಲೆಚಲ್ ಆವಂದಿತ್ತದ ಮಧುಸೂದನ್ ರಂಜನ ಮಹಾಜನಕ್ಲನ ಸಾಧನೆ ಕೊಡುಗೆ ದಿಂಜ ಉಂಡು ಈ ದುಂಬಿ ಪಾಕ ಕಡಿಟ್ಟು ಸೇವೆ ಸಂದಾಯನ 6 ಪೂನಾದ ಶಾಖೆಡ್ ಅದ್ಭುತ ಬುಲೆಚಲ್ ಸಾತ್ಸಾವುಡಂದು ಎಡ್ಡೆಪ್ಪು ಬೈಕಿಯರ.
ಕೆನರಾ ಬ್ಯಾಂಕ್ದ ದುಂಬುದ GM ಬಾಲಚಂದರ್ ಪಾತಿಡ್ದು ಬ್ಯಾಂಕ್ ಬೆಲೆದಕ್ಲು ಹಿರಿಯ ಅಧಿಕಾರುಲು ವರ್ಗಾಪುನ ಇತ್ತಿನ ಸಂಗತಿ ಆದಿತ್ತದು ಐನು ಎಡ್ಡೆ ತಿಟ್ಟಿ ಮುಲೆಡು ಗಲಸೊಂದು ಬ್ಯಾಂಕ್ದ ಬುಲಿಚಿಲ್ದ ಒಟ್ಟುಗು ಜ್ಞಾನದ ಅಭಿವೃದ್ಧಿಗೆ ಗಲಸೊಡು ಹೊಸ ಜಾಗಿಗೆ ಪೋಯಿನಪಗ ಅಲ್ತ ಜನಕ್ಲನ ಒಟ್ಟುಗು ಸೇರನ್ನವುಲ ನಂಗೆ ಸಿದ್ಧಿ ಆಪುನ ಒಂಜಿ ಕಲೆ ಅಂದು ಪಂಡ್ಯರ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಾಕ್ಷ ಬಿಕರ್ಕೆರ ಪಾತಿಡ್ದು ಎಡ್ಡೆ ವ್ಯಕ್ತಿತ್ವದಕ್ಲಿನ ಕಡಪಡ್ದು ಕೊರಪುನವು ನಂಗೆ ಬೇಜಾರ್ದ ಸಂಗತಿ ಆಂಡ ಮುಲ್ಪ ಕೆಲಸ ಮಲ್ತಿನ ಅಧಿಕಾರುಲು ಬೇತ ಕಡೆಗೆ ಪೊಂಡಲ ಮುಲ್ಪ ತಿಕ್ಕಿನ ಅನುಭವನೇ ಕಲಸದು ಅದ್ಭುತ ಬಲಿಚಲು 7,000 ಮಧುಸೂದನ್ರಿಗೆ ಎಡ್ಡೆಪು ಬೇಕಿಯರ ಪೋಯಿನವುಲು ಗೇಲಾವಡಂದು ಬ್ಯಾಂಕ್ ಸೇವಡಪ್ಪುನಕ್ಲು ಎಡ್ಡೆಪು ಬೇಕಿಯರ ತಮ್ಮನದ ಮರ್ಯಾದೆದ ತೊನ್ನ ಮಧುಸೂದನ್ ಕುಮಾರ್ ಪಾತಿಡ್ದು ಮಾತೆರೆಗ್ಲ ಸೊಲ್ಮೆ ಸಂದಾಯರ ವಿಸರ್ಡ್ ಕೇಬಲ್ ನೆಟ್ ನಿರ್ದೇಶಕರ ಮೋಹನ ಬಿ ಕರ್ಕೇರ ಲೆಕ್ಕ ಪರಿಶೋಧಕರ SL ನಾಯಕ್ ವಕೀಲರು ಸಮಿತ್ ಪ್ರಸಾದ್ ಶೆಟ್ಟಿ ಲಕ್ಷ್ಮೀಶ ಗುರುರಾಜ್ ಈ ಪುಟ್ಟ witness his distinguished service. He has been bagged with several awards by Bank of Baroda, and he has been instrumental in supporting needy and growing entrepreneurs in and around Dakshina Kannada district, for which it is our proud privilege to honor him on this occasion. Once you get there, I think we forget everything and we plunge into what we have to do. I think Mr. Madhusudan is a very seasoned banker. He has been in Mangalore, he has created a name for himself. So I am sure that Pune is I was just talking to him, I was telling him that Pune will be a very big opportunity for him to achieve higher goals. ನಮಗೆ ಬೇಜಾರಾಗ್ತದೆ ಮಧುಸೂದನ್, ನೀವು ನಮ್ಮನ್ನು ಬಿಟ್ಟು ಪೂನಾಗೆ ಹೋಗ್ತೀವಿ. ಅದೇ ಒಂದು ಹೇಳ್ತೇನೆ, ನಮ್ಮ ಮಂಗಳೂರಿನ ಜನ ತುಂಬ ಜಾಣರು. ಅಂಥವರ ಒಟ್ಟಿಗೆ ನೀವು ಕೆಲಸ ಮಾಡಿ ಇಲ್ಲಿ 2 ವರ್ಷದಲ್ಲಿ ನೀವು ಏನೆಲ್ಲ ನೀವು ತೆಗೆದುಕೊಂಡಿದ್ದ ನೀವು ಐಡಿಯಾಸ್ ಎಲ್ಲ, ಸೊ ನೀವು ಪೂನಾಗೆ ಹೋದ ನಂತರ ಇಲ್ಲಿ ಯಾರೊಟ್ಟಿಗೆ ನೀವು ಕಲಿತಿದ್ದೀರಾ SS ನಾಯಕ್ ಅಂತವರು ತುಂಬ ಜನ ನಿಮಗೆ ಸಿಕ್ಕಿರು. ಆದರೆ ಅಲ್ಲಿ ಹೋದ ನಂತರ ನಿಮಗೆ ಅದು ತುಂಬ ಪ್ಲಸ್ ಆಗ್ತದೆ ನೋಡಿ. ಅಲ್ಲಿ 2,000 ಕೋಟಿದ್ದ 4,000 ಕೋಟಿ ನೀವು ಬಿಸ್ನೆಸ್ ಮಾಡಿಕೊಂಡು ನೀವು ನಮ್ಮ ಮಂಗಳೂರಿಗೆ ಇನ್ನೊಂದು ಸಲ ಬಂದು GM ಆಗಿ ನೀವು ಬರಬೇಕಂತ ನಮ್ಮ ದಾಸೆ ಆಗಲಿ. ದೇವರು ನಿಮ್ಮನ್ನು ಒಳ್ಳೆ ಮಾಡಲಿ ಅಂತ ನಾನು ಆಶಿಸ್ತೇನೆ. ಕುಡ್ಲ ಮಹಾನಗರ ಪಾಲಿಕೆದ ನಿಲೆಟ್ ಜುಲೈ 6 ಬಯ್ಯ 4 ಗಂಟೆ ಕುಡ್ಲಡ್ ಜಾರ್ಜ್ ಫೆರ್ನಾಂಡಿಸ್ ಮಾರ್ಗ ಉದಿಪನ ಮಲ್ಪನೊಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಸುದ್ದಿ ಕೊಟ್ಟುಡು ತೆರಿಪಾದೆರ್. ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಮಹಾನಗರ ಪಾಲಿಕೆಡ್ ಸುದ್ದಿಕೂಟ ನಡಪಾದ ಜಾರ್ಜ್ ಫೆರ್ನಾಂಡಿಸ್ ಮಾರ್ಗ ಉದಿಪನ ಬಗೆಟ್ ಮಾಹಿತಿ ಕೊರಿಯರ. ಜುಲೈ 6 ಶನಿವಾರ ಬಯ್ಯ 4 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಬೊಕ್ಕ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾಯಿತದ ಕಾರ್ಯಕ್ರಮ ನಡಪುಂಡು ಶಾಸಕರ ವೇದವ್ಯಾಸ ಕಾಮತ್ ಗುರುಕಾರ್ಮೆ ವಹಿಸುವೆರಂದು ಪಂಡ್ಯರ. ಸರ್ಕ್ಯೂಟ್ ಹೌಸ್ ಹಿಡಿದು ವಿಜಯ್ ಸರ್ಕಲ್ ಮಟ್ಟದ ಮಾರ್ಗುಗು ನನಮಿತ್ತಗೆ ಜಾರ್ಜ್ ಫೆರ್ನಾಂಡಿಸ್ ಮಾರ್ಗ ಅಂದು ಪನ್ಪುಂಡು ಪ್ರೇಮಾನಂದ ಶೆಟ್ಟಿ ಮೇಯರ್ ಆದಿತ್ಯನ ಪಗ ತಾನು ಪ್ರಸ್ತಾವನೆ ಕೊಟ್ಟಿದ್ದೆ ಸಮಿತಿಡುವತ್ತೊಂದು ಸರ್ಕಾರದ್ದು ಈ ದುಂಬೆ ಒಪ್ಪಿಗೆಯ ತಿಕ್ಕದ ಶನಿವಾರ ಪುದರ್ದೀಪನ ಕಾರ್ಯಕ್ರಮ ನಡಪಡೊಂದು ಅರ್ಪಂಡ್ಯರ. ಜಾರ್ಜ್ ಫೆರ್ನಾಂಡಿಸ್ ಮೂಲಡು ವಿಜಯ್ ಭಾಗದಾರಾದಿತ್ತದ ಮುಲ್ಪನೆ ಪ್ರಾಥಮಿಕ ಬರವು ಮುಗಿತದ ಕಾರ್ಮಿಕರ್ನ ಸ್ವರಾದ ಬೋಡಾಯಿನಾಥ್ ರಾಜಕೀಯ ಅನುಭವ ಮಲ್ತೊಂದು ಲೋಕಸಭಾ ಸದಸ್ಯರಾದ NDA ಅಧಿಕಾರುಡು ರಕ್ಷಣಾ ಮಂತ್ರಿಯಾದ ಕಾರ್ಯ ಮಲ್ತದರಂದ ಮೇಯರ್ ಸುಧೀರ್ ಶೆಟ್ಟಿ ಪಂಡ್ಯರ. ಒತ್ತು ಮೇಯರ್ ಸುನೀತಾ, ದುಂಬದ ಮೇಯರ್ ಜಯಾನಂದ ಅಂಚನ್ ಬೊಕ ಪ್ರೇಮಾನಂದ ಶೆಟ್ಟಿ, ಸ್ಥಾಯಿ ಸಮಿತಿ ಗುರುಕಾರ್ಯರು ಗಣೇಶ್, ಲೋಹಿತ್ ಅಮೀನ್, ಭರತ್ ಕುಮಾರ್ ಸುದ್ದಿ ಕೊಟ್ಟುಡಿತ್ತರ. ಈ ದೇಶ ಕಂಡಂತಹ ಶ್ರೇಷ್ಠ ನಾಯಕ, ಬಡವರ, ದೀನ ದಲಿತರ, ಶೋಷಿತ ವರ್ಗದ ಹಾಗೆ ಕಾರ್ಮಿಕರ ನಾಯಕರಾಗಿರತಕ್ಕಂತಹ ಜಾರ್ಜ್ ಫೆರ್ನಾಂಡಿಸ್ ಇವರ ಹೆಸರನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸರ್ಕಿಟ್ ಹೌಸಿನಿಂದ ವಿಜಯ್ ಸರ್ಕಲ್ ತನಕ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕೆಂಬಂತಹ ನಿಟ್ಟಿನಲ್ಲಿ
ಮಂಗಳೂರು ಮಹಾನಗರ ಪಾಲಿಕೆಯ ಆ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರತಕ್ಕಂಥ ಪ್ರೇಮಾನಂದ ಶೆಟ್ಟಿಯವರ ಅವಧಿಯಲ್ಲಿ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ. ನಂತರ ಅದು ಅಲ್ಲಿಂದ ನಮ್ಮ ಯಾವುದೇ ಅದಕ್ಕೆ ವಿರೋಧ ಬರದೆ ಅದು ನಮ್ಮ ಕಮಿಟಿಯಾಗಿ ಹೋಗಿ ಕಮಿಟಿಯಲ್ಲಿ ಅಪ್ರೂವಲ್ ಆಗಿ ಸರಕಾರಕ್ಕೆ ಹೋಗಿ ಸರಕಾರದಿಂದ ನಮಗೆ ಈಗಾಗಲೇ ಅಪ್ರೂವಲ್ ಸಿಕ್ಕಿ ನಾಳ್ದು 6ನೇ ತಾರೀಕು ಶನಿವಾರ ಅವರ ಆ ರಸ್ತೆಗೆ ನಾಮಕರಣ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಾಮಕರಣ ಮಾಡುವಂತಹ ಈ ಒಂದು ರಸ್ತೆ ಉದ್ಘಾಟನೆ ಮಾಡುವಂತಹ ಈ ಒಂದು ಕಾರ್ಯಕ್ರಮ 6ನೇ ತಾರೀಕು ಶನಿವಾರ ಸಾಯಂಕಾಲ 4 ಗಂಟೆಗೆ ನಮ್ಮ ಬಿಜೈ ಸರ್ಕಲಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರತಕ್ಕಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಕೂಡ ನಾವು ಈಗಾಗಲೇ ಆಮಂತ್ರಣವನ್ನು ಕೂಡ ಕೊಟ್ಟಿದ್ದೇವೆ. ಬೆಳ್ತಂಗಡಿ ಬಿದ್ರ ಜೋಡ್ಸವನ ಮರೋಡಿ ಕನ್ಯಾದೊಡಿ ಸಂಘ ಅಪಾಯದ ಸ್ಥಿತಿಟಿತದ ಸಂಬಂಧಪಟ್ಟಿನ ಇಲಾಖೆ ದುಂಬತ್ತ ಜಾಗ್ರತೆ ವಹಿಸೋಡ ತಂಡ ಬೆಳ್ತಂಗಡಿ ಮೂಡಾಯಿ ಬೆದ್ರ ಜೋಡ್ಸವನ ಮರೋಡಿ ಕನ್ಯಾದೊಡಿ ಸಂಘ ಬಿಚ್ಚಿದಂಡ ಕರಿನ ಮರಿಯಲೆಡೆ ಬಿಚ್ಚದಿತ್ತಿನ ಸಂಘ ರಿಪೇರಿ ಮಲ್ಪಂದ ಗುಮನ ಕೊಡ್ತುಜೇರ ತಡಿಪುಗೋಡೆ ಬಿಚ್ಚಿದ ವರ್ಷ ಕರಂಡಲ ಪಂಚಾಯತ್ ಕ್ರಮದ ತೊನೆಯರ ದುಂಬು ಬರಂದೆ ಊರ್ದಕ್ಲಿಗೆ ಪೋಡಿಗೆ ಶುರುವಾತಂಡ ಕರಿನ ಸರ್ತಿ ಜಾಗೃತದ ಬ್ಯಾನರ್ ಪಾಡ್ದು ಕೈ ಕಟ್ಟದ ಕುಲ್ಲಿನ ಪಂಚಾಯತ್ ಅಧಿಕಾರುలు ಈ ಸರ್ತಿಲ ಮರಿಯಲೊಡು ಪೋಡಿಗೆಗೆ ಕಾರಣ ಆತಿರ. ಈ ನಡುಟ್ಟು ಸಂಕೋಡು ಅದ್ರ ಬುಡ್ತಿನ ತೋಜಿದಂಡ ದಿನನಿತ್ಯ ಶಾಲೆದ ಗಾಡಿಲು ಸಂಚಾರ ಮಲ್ಪನ ಸಂಕ ಒಂದು ಆದಿತ್ತದ ಇತ್ತೆ ಮರೋಡಿ ಗ್ರಾಮ ಪಂಚಾಯತ್ ತಗಡು ಶೀಟ್ ಪಾಡ್ಪಾದಂಡ ಮಲ್ಲ ಗಾಡಿಲಿನ ಸಂಚಾರ ದೆತ್ತು ಪಾಡ್ದಂಡು ಎಳ್ಯ ಬ್ಯಾನರ್ ಪಾಡ್ದೇರ. ಕಳೆದ 2 ವರ್ಷಗಳ ಹಿಂದೆ ಈ ಸೇತುವೆ ಬಿರುಕುಗೊಂಡು ಆವಾಗ ಪಂಚಾಯತ್ ಇದಕ್ಕೆ ಗಣವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ಬ್ಯಾನರನ್ನು ಅಳವಡಿಸಿತ್ತು. ಕಳೆದ 2 ವರ್ಷಗಳು ಸಂದರೂ ಈ ಸೇತುವೆ ನಡೆಯದೆ ಈಗ ಪಂಚಾಯತಿನಿಂದ ತಗಡು ಸೀಟು ಅಳವಡಿಸುವ ಮುಖಾಂತರ ಈ ಸೇತುವೆಗೆ ಒಂದು ಮುಕ್ತಿ ದೊರಕಿದಂತಾಗಿದೆ ಹಾಗೂ ಮರುಡಿಯ ಜನರು ಒಂದು ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಮ್ಮ ಮರುಡಿ ಗ್ರಾಮದ ದುರದೃಷ್ಟಕರ. ಈ ರಸ್ತೆಯು ಮೂಡುಬಿದಿರೆ ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿಗೆ ಒಂದು ಕೊಂಡಿರುವಂಥ ಸೇತುವೆ. ಈ ಸೇತುವೆಯಲ್ಲಿ ತುಂಬ 7-8 ಶಾಲೆ ಬಸ್ಸುಗಳು ಓಡಾಡುತ್ತವೆ. ಮೂಡುಬಿದಿರೆಯಿಂದ ನಾರಾವಿ ಕಡೆ ಹೋಗುವಂಥ ವಾಹನಗಳು ತೆರಳುತ್ತವೆ. ಆದರೂ ಈ ಸೇತುವೆ ಇದುವರೆಗೆ ನಡೆದಿಲ್ಲ. ದೊಡ್ಡ ದುರ್ಘಟನೆ ನಡೆಯುವ ಮೊದಲು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದರ ಕಾರ್ಯಪ್ರವೃತ್ತಿಗಳನ್ನು ಮಾಡಬೇಕಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಸಂದೇಶವನ್ನು ಕಳಿಸ್ತೇನೆ. ಜನಪ್ರತಿನಿಧಿಗಳು ಈ ರಸ್ತೆ ಮುಖಾಂತರ ಆಚೆ ಈಚೆ ಓಡಾಡುತ್ತಿದ್ದರೂ ಕಣ್ಣಿದ್ದು ಕುರುಡರಂತೆ ಈ ಸೇತುವೆ ಮಾಡುವ ಪ್ರಕ್ರಿಯೆಯಲ್ಲಿ ಯಾರು ಮುಂದುವರಿಯಲಿಲ್ಲ. ಬಂಟ್ವಾಳ ತಾಲೂಕು ಕಲ್ಲಡ್ಕದ ಜವನೇರ್ನ ಕೂಟ ಕಲ್ಲಡ್ಕ ಅಬ್ರಾಡ್ ಫಾರಂ UAE ಪನ್ಪುನ ಸೇವಾ ಸಂಸ್ಥೆ ದುಬೈಡ್ ನೆತ್ತಿರ್ದಾನ ಶಿಬಿರ ನಡಪಾದಿತ್ತಂಡ ಪಾಕಜನ ಭಾರತದ ಜವನೇರ ನೆತ್ತಿರ್ದಾನ ಮಲ್ತದೇರ. ನರಮಾನ್ಯನ ಜೀವ ಉರಿಪಾಯರೆ ದಾನಿಲು ಕುರ್ಪನ ನೆತ್ತೆರ ಮುಖ್ಯ ಪಾಲು ವಹಿಸುಂಡು ಕೆಲವರು ಸ್ವಂತ ಒಮ್ಮೆದಡು ಬ್ಲಡ್ ಬ್ಯಾಂಕ್ಡ ನೆತ್ತೆರದಾನ ಮಲ್ತಂಡ ನನ್ನ ಪಾಕಜನ ಶಿಬಿರಲಿಡ ನೆತ್ತೆರ ಕೊರ್ಪೇರ ನಮ್ಮ ದೇಶಡು ಇಂಚಿನ ಪಾಕ ಶಿಬಿರಲು ಅವಲವುಲು ನಡ್ತೊಂದುಪ್ಪುಂಡು ಆಡ ಗಲ್ಪ ದೇಶಗೂ ಪೋಯಿನ ನಮ್ಮ ಉರ್ದಕ್ಲು ಇಂಚಿ ಪದ ವರ್ಷಲೆಡ್ ಬೇತೆ ಬೇತೆ ಶಿಬಿರ ಮಲ್ತದ ನೆತ್ತೆರದಾನ ಮಲ್ತೊಂದುಲ್ಲೇರ. ದಕ್ಷಿಣ ಕನ್ನಡ ಜಿಲ್ಲೆದ ಕಲ್ಲಡ್ಕದ ಜವನರ್ನ ಕೂಟ ಕಲ್ಲಡ್ಕ ಅಬ್ರಾಡ್ ಫಾರಂ UAE ಪನ್ಪುನ ಸಂಸ್ಥೆ ಅನಿವಾಸಿ ಭಾರತದ ಜನಕ್ಲೆಗ್ ಆಶಾಕಿರಣ ಆದಿತ್ತದ ಬ್ಲಡ್ ಡೋನರ್ಸ್ ಕುಡ್ಲದ ಒಟ್ಟು ಸಿರಿಗೆಡ್ ದುಬೈಡ್ ಮಾಮಲ್ಲ ನೆತ್ತೆರ್ದಾನ ಶಿಬಿರ ದಿದಿತ್ತಂಡ. ದುಬೈಡ್ ಪುನ ಪಾಕ ಜನ ಈ ಶಿಬಿರಡು ಪಾಲ್ದೆತ್ತೊಂಡೆರ. ನೆತ್ತೆರ್ದಾನ ಮಲ್ತಿನ ದಾನಿಲಿಗ್ ಕಲ್ಲಡ್ಕ ಅಬ್ರಾಡ್ ಫಾರಂ UAEದ ಪ್ರಮಾಣದೊಲೆ ಕೊಡ್ದು ಮರ್ಯಾದೆ ಮಲ್ತದೇರ. ಕಲ್ಲಡ್ಕ ಅಬ್ರಾಡ್ ಫಾರಂ UAEದ ಗುರ್ಕಾರ್ಯರ ನವಾಜ್ ಅಜಾಜ್ ಒತ್ತು ಗುರ್ಕಾರ್ಯರ ರಫೀಕ್ ಸಾಹಿಬ್ ಕೆಕರಾಜೆ ಬ್ಲಡ್ ಡೋನರ್ಸ್ ಕುಡ್ಲ UAE ಗುರ್ಕಾರ್ಯರ ನಜೀರ್ ಬಿಕರ್ನ ಕಟ್ಟೆ ಬಕ ರಡ್ಡು ಸಂಸ್ಥೆದ ಪದಾಧಿಕಾರುಲು ಸದಸ್ಯರು ಪಾಲ್ಗೊಂಡೆರ.
ಸುರತ್ಕಲ್ ಕೈತಲುಪ್ಪುನ ಹಿಂದೂ ರುದ್ರಭೂಮಿಡ ನಗರದ ಬುಡ್ಚಾಂದಿ ಸೊತ್ತುಲೇನ್ ಪಾಡಿಯರೆ ಬೊಕ್ಕ ಕಜವು ಇಲವಾರಿದ ಗಾಡಿ ಉಂತಾಯರೆ ಅವಕಾಶ ಕೊರ್ನವು ತಪ್ಪು ಒಂದು ದೊಡ್ದು ಊರುದ ಕಾರ್ಪೊರೇಟರ್ ಸೇರ್ನಂಚ ನಾಗರಿಕರು ಹಿಂದೂ ರುದ್ರಭೂಮಿಡ ಸೇರ್ದು ಇವ್ರ ತೋಜಾದಿರ ಹಿಂದೂ ರುದ್ರಭೂಮಿಡ ನಗರದ ಕಜವು ಇಲೆವಾರಿ ಮಲ್ಪನ ಇಲೆವಾರಿದ ಗಾಡಿ ಉಂತವನ ಸರಿಯತ್ತಂದು ದೂಡ್ದು ಸುರತ್ಕಲ್ ಹಿಂದೂ ರುದ್ರಭೂಮಿಡ ಊರ್ದ ಕಾರ್ಪೊರೇಟರ್ ಸೇಡ್ದ ಜನಕ್ಕಲು ಏವ್ರತೋ ಜೈರ ಬುಧವಾರ ಮಸನೊಡು ನೆಲ ಸಮತಟ್ಟು ಮಲ್ಪರೆ ಬೈದಿನ ಮಹಾನಗರ ಪಾಲಿಕೆದ JCB ತಡೆತದ ಉಂತಾದ ಪ್ರತಿಭಟನೆ ನಡಪಾದಿರ ಪಾಲಿಕೆ ಸದಸ್ಯರ ಬಗ ಗ್ರಾಮದ ಜನಕ್ಕಲು ಮಹಾನಗರ ಪಾಲಿಕೆ ಕಮಿಷನರ್ಗೆ ಎದುರಾದ ಏವ್ರತೋ ಜೈರ ಈ ಪೊರ್ತುಡು ಪಾಲಿಕೆ ಸದಸ್ಯರು ಸರಿತಾ ಪಾತ್ರಿಡ್ದು ಮಹಾನಗರ ಪಾಲಿಕೆದ JCB ಕನತದ ರುದ್ರಭೂಮಿದ ಸುತ್ತಲ ನಿರ್ಮಲ ಮಲ್ತೊಂದುಲ್ಲೇರ ಕೇನಂಡ ತ್ಯಾಜ್ಯ ಸಂಸ್ಕರಣ ಘಟಕ ಮಲ್ಪನೊಂದು ಪಂತೆರ ಕಜವು ಸಾಗವನ ಗಾಡಿಲೆ ನುಂತಾಯರೆ ಮುಲ್ಪ ವ್ಯವಸ್ಥೆ ಮಲ್ತು ನುಣ್ಣೊಂದು ಪನೊಂದುಲ್ಲೇರ ಜೋಕ್ಲೆನ ಪುನಃ ಸೈತಿನ ಪೆತ್ತ ಕಂಜಿಲೆನ ಮುಲ್ಪನೆ ಕಂಪುಂಡು ಅಂಚದೋಬಿ ಕಾರಣಗ್ಲ ಮುಲ್ಪ ತ್ಯಾಜ್ಯ ಸಂಬಂಧ ಯೋಜನೆಗೆ ಅವಕಾಶ ಕೊರ್ಪುಜಿಂದ ಅರ್ಪಂತೆರ ಊರದ ಪಾಲಿಕೆ ಸದಸ್ಯರೆಗ್ಲ ಮಾಹಿತಿ ಕೊರಂದೆ JCB ಕನತದ ತ್ಯಾಜ್ಯ ಒಟ್ಟು ಮಲ್ಪರೆ ಮಹಾನಗರ ಪಾಲಿಕೆ ದೊಂಬು ಬೈದಂಡ ಒಂದು ನಗರದ ನಡುಟುಪ್ಪನ ಜಾಗೆ ಮುಲ್ಪನೆ ಮಾರ್ಕೆಟ್ಲ ಉಂಡು ಆತೆ ಹತ್ತು ಹಿಂದೂ ರುದ್ರಭೂಮಿದ ಅಡಿ ಜಾಗೆ ಅಂಚಾದ ಮುಲ್ಪ ಒವ್ವಿ ಕಾರಣಗ್ಲ ಅವಕಾಶ ಕೊರ್ಪುಜಿಂದ ಸಾರ್ವಜನಿಕರು ಎದುರು ಪಾತ್ರಿದ್ದರು. ಇಲ್ಲಿ ಲೆವೆಲ್ ಮಾಡಿ ಏನೋ ಕಸದ ಕೋನ ಸೆಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಯಾವುದೇ ಸ್ಥಳೀಯ ಕಾರ್ಪೊರೇಟ್ಗೆ ಮಾಹಿತಿ ಕೊಡಲಿ, ನಾವು ಅವ್ರ ಹತ್ರ ಕೇಳುವಾಗ ನಮ್ಗೆ ಗೊತ್ತಿಲ್ಲ ಹೇಳ್ತಿದ್ದಾರೆ. ಇಲ್ಲಿ ಸಾರ್ವಜನಿಕ ಓಡಾಡೋ ಸ್ಥಳ, ಮುಖ್ಯವಾಗಿ ನಮ್ಮ ಹಿಂದೂ ರುದ್ರಭೂಮಿ ಇದು. ಇಲ್ಲಿ ದಫನ ಮಾಡುವ ಜಾಗ. ಇಲ್ಲಿ ಒಂದು ವೇಳೆ ಕಸ ತಂದು ಇಲ್ಲಿ ಏನಾದರೂ ಡಂಪ್ ಮಾಡಿದರೆ ಇಲ್ಲಿ ಬರುವ ಸಾರ್ವಜನಿಕ ಎಷ್ಟು ಉಪದ್ರ ಆಗ್ಬೋದು. ಅದಲ್ಲದಲ್ಲಿ ಇಲ್ಲಿ ಸ್ಥಳೀಯ ಹತ್ತಿರ ಮಾರುಕಟ್ಟೆ ಇದೆ. ಇಲ್ಲಿ ಸಾರ್ವಜನಿಕ ಓಡೋ ಸ್ಥಳದಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಸಾವಿರಾರು ವ್ಯಕ್ತಿಗಳು ಇಲ್ಲಿ ಓಡಾಡುತ್ತಿದ್ದಾರೆ. ನಿಮಗೆ ಖುಷಿ ಬಂದಾಗೆ ನೀವು ಮಾಡಲಿಕ್ಕೆ ಏನು ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ನಿಮಗೆ ಬೇಕಾದಲ್ಲಿ ಜಾಗ ಕೂಳೂರಲ್ಲಿ ಉಂಟು, ಅಲ್ಲದ್ರೆ ಬೇರೆ ಬೇರೆ ಕಡೆಯಲ್ಲಿ ಇದೆ, ಅದನ್ನು ನೀವು ಉಪಯೋಗಿಸಿಕೊಳ್ಳಿ. ಸ್ಥಳೀಯ ಸುರತ್ಕಲ್ ಪರಿಸರದಲ್ಲಿ ಇಂಥ ನಾವು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಇದಕ್ಕೆ ನಾವು ಹಿಂದೂ ರುದ್ರಭೂಮಿಯಲ್ಲಿ ನಾವು ಮಾಡಲಿಕ್ಕೆ ಬಿಡುವುದಿಲ್ಲ. ಮುಂದೆ ನೀವು ಮಾಡುವುದಾದರೆ ಇದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕಂದ್ರೆ ನಮಗೆ ಖಂಡಿತವಾಗಿ ಗೊತ್ತುಂಟು. ಮುಂದಿನ ದಿನಗಳು ನಾವು ಮಾಡಿದ್ದೇವೆ, ಇನ್ನೂ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸಿನಿಮಾ ನಟಿ ರಕ್ಷಿತ್ ಶೆಟ್ಟಿ ಕುಟುಂಬದ ಒಟ್ಟಿಗೂ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಗೂ ಪೋದು ದೇವೇರ್ನ ಇಂಬು ನಟ್ಟೊಂದೇರ. ಕಾಪು ಹೊಸ ಮಾರಿಗುಡಿ ದೇವಸ್ಥಾನಗೂ ಸಿನಿಮಾ ನಟಿ ರಕ್ಷಿತ್ ಶೆಟ್ಟಿ ಕುಟುಂಬದ ಒಟ್ಟಿಗೂ ಪೋದು ದೇವೇರ್ನ ಪ್ರಾರ್ಥನೆ ಮಲ್ತೇರ. ದೇವಸ್ಥಾನ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ ಮಾರಿಯಮ್ಮನ ಸಾನ್ನಿಧ್ಯಡು ಪ್ರಾರ್ಥನೆ ಮಲ್ತದ ಅಮ್ಮನ ಅನುಗ್ರಹ ಪ್ರಸಾದ ಕೊಡ್ದು ಎಡ್ಡಿಬು ಬೈಕೇರ. ದೇವಸ್ಥಾನ ಜೀರ್ಣೋದ್ಧಾರ ಆರ್ಥಿಕ ಸಮಿತಿದ ಕಾತ್ಯಾಯಿನಿ ಕೂಟದ ಮುಖ್ಯ ಸಂಚಾಲಕಿ ಬೀನಾವಿ ಶೆಟ್ಟಿ ಅಭಿವೃದ್ಧಿ ಕಾರ್ಯಾಲಯನ ಬಗೆಟ್ ಮಾಹಿತಿ ಕುರಿಯರ. ರಕ್ಷಿತ್ ಶೆಟ್ಟಿ ಇಲ್ಲಲ್ದಕ್ಲ ಒಟ್ಟಿಗೂ ಜೀರ್ಣೋದ್ಧಾರ ಕಾರ್ಯಾಲಯಂತುಯರ. ಈ ಪೊರ್ತುಡು ರಶ್ಮಿತ್ ನಿಖಿಲ್ ಶೆಟ್ಟಿ ಕಾಪು ಮಾರಿಯಮ್ಮನ ಸ್ವರ್ಣ ಗದ್ದಿಗೆಗೆ 1 ಗ್ರಾಂ ಬಂಗಾರು ಅರ್ಪಣೆ ಮಲ್ತ್ಯಾರ. ರಕ್ಷಿತ್ ಶೆಟ್ಟಿ ಅರ್ನಪ್ಪೆ ರಂಜನಾ ಶ್ರೀಧರ ಶೆಟ್ಟಿ ಮೆಗ್ಗಿಯ ರಂಜಿತ್ ಶೆಟ್ಟಿ ಒಟ್ಟುಗಿತ್ಯಾರ. ಪ್ರಾದೇಶಿಕ ಸಿನಿಮೊಲೆಗೆ ಸಬ್ಸಿಡಿ ಬೊಕ್ಕ ಸಿನಿಮಾ ತಯಾರು ಮಲ್ಪನಕ್ಲನ ಸಂಘಗೂ ಕಟೋನ ಕಟ್ಟಿರೆ ಜಾಗಿ ಮಂಜೂರು ಮಲ್ಪರೆ ಬೆಂಗಳೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಭಿನ್ನೈತೊಂದೇರ. ತುಳು ಸಿನಿಮಾ ತಯಾರು ಮಲ್ಪನಕ್ಲು ಬೆಂಗಳೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯರೆಂತುದು ಪ್ರಾದೇಶಿಕ ಸಿನಿಮಾಲಿಗೆ ಸಬ್ಸಿಡಿ ಬೊಕ್ಕ ತುಳು ಸಿನಿಮಾ ತಯಾರು ಮಲ್ಪನ ಸಂಘಗೂ ಕಠೋಣ ಕಟ್ಟಿರೆ ಜಾಗಿ ಮಂಜೂರು ಮಲ್ಪರೆ ಭಿನ್ನೈತೊಂಡೆರ. ಸಂಘದ ಗುರುಕಾರ್ಯರ ಧನರಾಜ್ ಸಂಘದ ಪರವಾದ ಭಿನ್ನೋಯ್ತೊನ್ನ ಓಲೆ ಕುರಿಯರ. ಪ್ರಾದೇಶಿಕ ಸಿನಿಮಾದ ತುಳು ಬಾಸಡ್ ವರ್ಷಗೂ 15 ಸಿನಿಮಾಲು ತಯಾರಪ್ಪ ಒವ್ವೇ ಬೇತೆ ಭಾಷೆಗೆ ಕಮ್ಮಿ ಜನ್ನಂಚ ಸಿನಿಮಾ ತಯಾರು ಮಲ್ತೊಂದುಂಡು. ಸರ್ಕಾರ 3-4 ಸಿನಿಮಾಲೆಗೆ ಮಾತ್ರ ಸಬ್ಸಿಡಿ ಕೊರೊಂದಿತ್ತದ. ಬರ್ಪನ ದಿನಕ್ಲೆಡ್ ಕಮ್ಮಿ ಪಂಡ 15 ಸಿನಿಮಾಲೆಗೆ ಸಬ್ಸಿಡಿ ಕೊರ್ಪನಂಚ ಭಿನ್ನೈತೊಂದುಂಡು. ಒಂದುವೇ ಪೊರ್ತುಡು ತುಳು ಸಿನಿಮಾ ತಯಾರು ಮಲ್ಪನಕ್ಲ ಸಂಘಗೂ ಜಾಗೆ ಕೊಡ್ದು ಸಾಕಾರ ಮಲ್ಪಡೊಂದುಲ ಭಿನ್ನೈತೊಂದೇರ. ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ನೇತೃತ್ವಡು 3ನೇ ವರ್ಷದ ಧರ್ಮಗು ಪುಸ್ತಕ ಪಟ್ಟಣ ಅಂಚನೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮಾಣಿಲ ಮುರುವ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಡ್ ನಡತಂಡ. ಸಾಮಾಜಿಕ ಕಾರ್ಯಕರ್ತರ ಮಾತೃಭೂಮಿ ವೇದಿಕೆದ ಮಾರ್ಗದರ್ಶಕರಾದುಪ್ಪನ ಅರುಣ್ ಕುಮಾರ್ ಪುತ್ತಿಲ ಲೇಸನ್ ಉದಿಪನ ಮಲ್ತೆರ.
ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ಮುತಾಲಿಕೆಡು 3ನೇ ವರ್ಷದ ಉಚಿತ ಪುಸ್ತಕ ವಿತರಣೆ ಅಂಚನೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮ ಬಾರಿ ಯಶಸ್ವಿಯಾದ ನಡೆತಂಡ. ಮಾಣಿಲ ಗ್ರಾಮದ ಸುಮಾರು 100 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಅಂಚನೆ 10ನೇ ತರಗತಿಡು ಸಾಧನೆ ಮಲ್ತಿನ ಜೋಕ್ಲಿಗ ಸನ್ಮಾನದ ಕಾರ್ಯಕ್ರಮ ಗಣ್ಯರ ಸೇರಿಗೆಡ ನಡೆತಂಡ. ಕಾರ್ಯಕ್ರಮಟ್ಟು ಸ್ವಾಮಿ ವಿವೇಕಾನಂದರ್ನ ತತ್ವ ದರ್ಶನನು ಹೊಂದದುಪ್ಪುನಂಚಿನ ಈ ಸಂಸ್ಥೆ ಮಾತರಿಗಳ ಮಾದರಿಯಾತನು ಪಂಡದು. ಸಾಮಾಜಿಕ ಕಾರ್ಯಕರ್ತರು ಅಂಚನೆ ಮಾತೃಭೂಮಿ ವೇದಿಕೆದ ಮಾರ್ಗದರ್ಶಕರಾದಪ್ಪುನ ಅರುಣ್ ಕುಮಾರ್ ಪೊತ್ತಿಲ ಪಂಡೇರು ಆರು ಮಾಣಿಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಪ ಮಾತೃಭೂಮಿ ಯುವ ವೇದಿಕೆ ಮಾಣಿಲ ಮೊಕುಲ ಆಯೋಜನೆ ಮಲ್ತಿರ ಧರ್ಮಗೂ ಬೂಕುಪಟ್ಟುನ ಅಂಚನೆ ತಮ್ಮನ ಬಲ್ಮನದ ಈ ಒಂದು ಕಾರ್ಯಕ್ರಮನು ಉದಿಪನ ಮಲ್ತಿದ ಪಾತಿರಿಯರು. ನಾವು ಕೂಡ ನಮ್ಮ ಭಾಗದಲ್ಲಿ ಕೂಡ ಈ ರೀತಿಯ ಯುವಕರನ್ನ ಜೋಡಿಸುವುದರ ಮುಖಾಂತರ ಸಮಾಜದಲ್ಲಿ ಮಹತ್ತರವಾಗಿರತಕ್ಕಂತಹ ಬದಲಾವಣೆಗಳಿಗೆ ಸಾಕ್ಷಿಯಾಗಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಇನ್ನಷ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಪ್ರೇರೇಪಣೆಯನ್ನು ಕೊಟ್ಟಿದೆ. ಇದು ಮುಂದಿನ ದಿವಸಗಳು ಕೂಡ ನಿರಂತರವಾಗಿ ಈ ರೀತಿಯ ಕೆಲಸ ಕಾರ್ಯಗಳು ನಡೆಯಲಿ. ಮತ್ತೆ ಸರ್ಕಾರ ಕೂಡ ನಿಮ್ಮನ್ನು ಗುರುತಿಸಿ ನಿಮ್ಮ ಸಂಸ್ಥೆಯನ್ನ ಗೌರವಿಸತಕ್ಕಂತಹ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕಾರ್ಯಕ್ರಮಟ್ಟು ಮಲ್ಲ ಬಿನ್ನೆರಾದ ನಮ್ಮ ಕುಡ್ಲಾ ವಾರ್ತಾ ವಾಹಿನಿದ ನಿರೂಪಕಿರು ಡಾಕ್ಟರ್ ಪ್ರಿಯಾ ಹರೀಶ್ ಅಂಚನೆ ಕುಡಂಜಿ ಮಲ್ಲ ಬಿನ್ನೆರಾದ ಮುರುವ ನಡುಮನೆ ಶ್ರೀ ಮಹಾಬಲ ಭಟ್ ಪಾಲ್ಪಡೆದಿದ್ದರು. ಈ ಪೊರ್ತುಡು ಮಾಣಿಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಶಿಕ್ಷಕರಾದ ಮುಖ್ಯ ಶಿಕ್ಷಕರಾದ ಪಾಕವರ್ಷ ಬೇಲಬೇಂದಿನಂಚಿನ ಬಾಲಕೃಷ್ಣ ಮಾಸ್ಟರ್ ತೀರ್ನೆಕ್ ಅರಿನ ಆತ್ಮಗೂ ಚಿರಶಾಂತಿಯನ್ನು ಕೋರುದು ಮೌನ ಪ್ರಾರ್ಥನೆ ಮಲ್ತೆರು. ಈ ಪೊರ್ತುಡು ಎಸ್ಎಸ್ಎಲ್ಸಿಡ್ ಮಹತ್ತರ ಸಾಧನೆ ಮಲ್ತಿನ ಸರ್ಕಾರಿ ಪ್ರೌಢಶಾಲೆ ಮಾಣಿಲ ಮುಲ್ತಾ ಜೋಕ್ಲಾಯಿನ ಕುಮಾರಿ ದೀಕ್ಷಿತಾ ಕುಮಾರಿ ಕೀರ್ತನ ಎಸ್ ಕುಲಾಲ್ ಬೊಕ್ಕ ಮನೀಶ್ ಕುಮಾರ್ ಮೊಕ್ಲೆಗ್ ತಮ್ಮನ ಮಲ್ಮನ ಮಲ್ತದ ಮಾನಾಂಡು ಕುಮಾರಿ ಸಮೀಕ್ಷಾ ಮೇರು ವೈಯಕ್ತಿಕ ಗೀತೆಯನ್ನು ಪಂಡೆರು. ರವಿ ಮಾಣಿಲ ಮೇರು ಪ್ರಸ್ತಾವನೆದ ಮದಿಪು ಕೊರಿ ಎರಡ ಮಾತೃಭೂಮಿ ಯುವ ವೇದಿಕೆದ ಸಂಘಟನಾ ಕಾರ್ಯಂತರು ಪ್ರದೀಪ್ ಕುಮಾರ್ ಕೊಂಕೋಡು ಮಾತಿರೆಲ್ಲ ಎತ್ಕೊಂಡೆರು. ಸಂಚಾಲಕರಾಯನ ಸುದೇಶ್ ಮಾಣಿಲ ಸುಲ್ಮೆ ಸಂದಾಯರು. ಕುಮಾರಿ ತೀರ್ಥನ ಕುಮಾರಿ ಸ್ಮಿತಾ ಕುಮಾರಿ ಲಾವಣ್ಯ ಪ್ರಾರ್ಥನೆ ಮಲ್ತೆರಂಡ ಉಪನ್ಯಾಸಕಿರಾಯನ ಶ್ರೀಮತಿ ಜಯಲಕ್ಷ್ಮಿ ಮೇರು ಕಾರ್ಯಕ್ರಮವನ್ನು ಸುಧಾರ್ಥ ಕೊರಿಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು